ಕ್ಷೇಮ ನಿಧಿ ಸವಲತ್ತುಗಳನ್ನು ಸರ್ಕಾರ ತ್ವರಿತಗೊಳಿಸಬೇಕು. ಎಐಟಿಯುಸಿ. ಕಾರ್ಮಿಕರ ಕ್ಷೇಮ ನಿಧಿ ಸವಲತ್ತುಗಳನ್ನು ಸರ್ಕಾರ ತ್ವರಿತಗೊಳಿಸಬೇಕು. ಎಐಟಿಯುಸಿ. ಕೇರಳ ಸರ್ಕಾರ ಕಾರ್ಮಿಕರಿಗೆ ಜಾರಿಗೊಳಿಸಿದ ವಿವಿಧ ಕ್ಷೇಮ ನಿಧಿಗಳ ಪಿಂಚಣಿ ಹಾಗೂ ಸವಲತ್ತುಗಳನ್ನು ಹೆಚ್ಚು ಪ್ರಯೋಜನಕಾರಿಯಾಗಿಸಬೇಕೆಂದು ಎಐಟಿಯುಸಿ ಮಂಜೇಶ್ವರ ಮಂಡಲ ಸಮ್ಮೇಳನ ಸರ್ಕಾರವನ್ನು ಒತ್ತಾಯಿಸಿದೆ. ಮಂಡಲ ಸಮ್ಮೇಳನವನ್ನು ಎಐಟಿಯುಸಿ ಜಿಲ್ಲಾ ಅಧ್ಯಕ್ಷ ಟಿ ಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನಿಯಮ ತಿದ್ದುಪಡಿಗೊಳಿಸಿ ಕಾರ್ಮಿಕರಿಗೆ ದ್ರೋಹ ಮಾಡುತ್ತಿದೆ. ಸಾರ್ವಜನಿಕ ವಲಯಗಳನ್ನು ಖಾಸಗೀಕರಣಗೊಳಿಸಿ ಉದ್ಯೋಗ ಕಡಿತಗೊಳಿಸಿ ವಿವಿಧ ಸಾರ್ವಜನಿಕ ಸಂಸ್ಥೆಗಳನ್ನು ಮಲಿನಗೊಳಿಸಿ ನಿರುದ್ಯೋಗ ಸೃಷ್ಟಿಸುತ್ತದೆ ಎಂದರು. ಎಐಟಿಯುಸಿ ಮಂಡಲ ಅಧ್ಯಕ್ಷ ಗಂಗಾಧರ ಕೊಡ್ಡೆ ಧ್ವಜಾರೋಹಣಗೈದರು. ಗಣೇಶ್ ಕುಂಜತೂರು, ರಾಮದಾಸ್ ಕಡಂಬರ್, ನಳಿನಿ ಅಧ್ಯಕ್ಷೀಯ ಮಂಡಳಿ ಸಮ್ಮೇಳನವನ್ನು ನಿಯಂತ್ರಿಸಿತು. ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನು ಗಣೇಶ್ ಕುಂಜತೂರು, ಸಂತಾಪ ಸೂಚಕ ನಿರ್ಣಯವನ್ನು ರಾಮದಾಸ್ ಮಂಡಿಸಿದರು. ಎಐಟಿಯುಸಿ ಜಿಲ್ಲಾ ಖಜಾಂಚಿ ಬಿವಿ ರಾಜನ್, ಎಐಟಿಯುಸಿ ಹಿರಿಯ ನೇತಾರರ ಎಂ ಸಂಜೀವ ಶೆಟ್ಟಿ, ಸಿಪಿಐ ಮಂಡಲ ಕಾರ್ಯದರ್ಶಿ ಜಯರಾಮ ಬಲ್ಲಂಗುಡೆಲ್, ಕೆಸಿಇಸಿ ಜಿಲ್ಲಾ ಅಧ್ಯಕ್ಷ ರಾಮಕೃಷ್ಣ ಕಡಂಬರ್, ಮೋಟಾರ್ ಯೂನಿಯನ್ ಜಿಲ್ಲಾ ಅಧ್ಯಕ್ಷ ಮುಸ್ತಫಾ ಕಡಂಬರ್ ಅಭಿನಂದನಾ ಭಾಷಣ ಮಾಡಿದರು. ನೂತನ ಮಂಡಲ ಸಮಿತಿಗೆ ರಾಮಚಂದ್ರ ಬಡಾಜೆ ಅಧ್ಯಕ್ಷರಾಗಿಯೂ, ರಾಮಕೃಷ್ಣ ಕಡಂಬರ್ ಕಾರ್ಯದರ್ಶಿಯಾಗಿಯೂ, ಗೋಪಾಲಕೃಷ್ಣ ಪಜ್ವಾ, ಇಂದಿರಾ ವರ್ಕಾಡಿ ಉಪಾಧ್ಯಕ್ಷರಾಗಿಯೂ, ಗಂಗಾಧರ್ ಕೊಡ್ಡೆ, ಗಣೇಶ್ ಕುಂಜತೂರು ಜೊತೆ ಕಾರ್ಯದರ್ಶಿಯಾಗಿಯೂ, ಮುಸ್ತಫಾ ಕಡಂಬರ್ ಕೋಶಾಧಿಕಾರಿಯಾಗಿಯೂ 15 ಮಂದಿ ಮಂಡಲ ಸಮಿತಿಗೆ ಆಯ್ಕೆಯಾದರು. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.